ಸರಿಸುಮಾರು 2 ತಿಂಗಳ ಲಾಕ್ಡೌನ್ ಬಳಿಕ ಮತ್ತೆ ಖಾಸಗಿ ಸಿಟಿ ಮತ್ತು ಸರ್ವಿಸ್ ಬಸ್ಸುಗಳು ಇಂದು ಸಂಚಾರವನ್ನ ನಡೆಸಿವೆ. ಬಹುತೇಕ ರಸ್ತೆಗಳಲ್ಲಿ ಖಾಸಗಿ ಬಸ್ಸುಗಳು ಸರ್ಕಾರಿ ಬಸ್ಸುಗಳು ಓಡಾಟವನ್ನ ನಡೆಸಿವೆ. ಬಸ್ಸನ್ನೇ ಅವಲಂಬಿಸಿ ಓಡಾಡುವ ಮಂದಿಯ ಮೊಗದಲ್ಲಿ ಇಂದು ನಗು ಕಂಡುಬಂದಿದೆ. ಸರ್ಕಾರದ ಗೈಡ್ಲೈನ್ಸ್ಗಳನ್ನ ಅನುಸರಿಸಿಕೊಂಡು ಬಸ್ಸುಗಳನ್ನ ಓಡಿಸಬೇಕಾಗಿದೆ. ಹೀಗಾಗಿ 50% ಮಂದಿ ಪ್ರಯಾಣಿಕರನ್ನ ಮಾತ್ರ ತುಂಬಿಸಿಕೊಂಡು ಹೋಗಬೇಕೆಂದು ಜಿಲ್ಲಾಡಳಿತ ಬಸ್ಸು ಮಾಲಕರಿಗೆ ಸೂಚನೆಯನ್ನ ನೀಡಿದೆ. ಈ ಆದೇಶ ಇದ್ದರೂ ಕೂಡ ಹಲವು ಬಸ್ಸುಗಳಲ್ಲಿ ಇಂದು ಪ್ರಯಾಣಿಕರು ನಿಂತುಕೊಂಡು ನೇತಾಡಿಕೊಂಡು ಹೋಗುವ ದೃಶ್ಯಗಳು ಕೂಡ ಕಂಡುಬಂದಿವೆ. ತಲಪಾಡಿ ಸ್ಟೇಟ್ ಬ್ಯಾಂಕ್, ಮಂಗಳಾದೇವಿ ಸುರತ್ಕಲ್, ಮಂಗಳೂರು ಕೋಣಾಜೆ, ಸ್ಟೇಟ್ ಬ್ಯಾಂಕ್, ಬೊಂದೇಲ್ ಮೊದಲಾದ ಕಡೆಗಳಲ್ಲಿ ಪ್ರಮುಖ ರೂಟ್ಗಳಲ್ಲಿ ಖಾಸಗಿ ಬಸ್ಸುಗಳು ಸಂಚಾರವನ್ನ ನಡೆಸಿವೆ. ಇನ್ನು ಸ್ಯಾನಿಟೈಸರ್, ಮಾಸ್ಕ್ ಎಲ್ಲವೂ ಮರೀಚಿಕೆಯಾಗಿದೆ. ಬಹುತೇಕ ಬಸ್ಸುಗಳಲ್ಲಿ ಸಾಮಾಜಿಕ ಅಂತರವೇ ಇರಲಿಲ್ಲ. ಬಸ್ಸು ಓಡಾಟವು ಸಂಜೆಯವರೆಗೆ ಓಡಿಸಲು ಅವಕಾಶ ನೀಡಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘ ಜಿಲ್ಲಾಡಳಿತವನ್ನ ಕೋರಿಕೊಂಡಿದ್ರು. ಅದಿನ್ನೂ ನಿರ್ಧಾರವಾಗಿಲ್ಲ. ಇನ್ನು ಟಿಕೆಟ್ ಪ್ರಯಾಣ ದರವನ್ನ ₹2ಗೆ ಹೆಚ್ಚಿಸಲಾಗಿದ್ದು ಮಿನಿಮಮ್ ಪ್ರಯಾಣ ದರ ₹12 ಆಗಿದೆ. ಇನ್ನು ಪ್ರಯಾಣ ದರ ಏರಿಕೆ ಬಗ್ಗೆ ತಲೆಕೆಡಿಸಿಕೊಳ್ಳದ ಪ್ರಯಾಣಿಕರು ತಮ್ಮಲ್ಲಿ ಕಷ್ಟವಿದ್ದರೂ ₹12 ಕೊಟ್ಟು ಸಂಚರಿಸಿದ್ದಾರೆ. ಎಲ್ಲೂ ಕೂಡ ಪ್ರಯಾಣ ದರಕ್ಕೆ ಸಂಬಂಧಿಸಿ ವಾಗ್ವಾದ ನಡೆದಿರುವ ಬಗ್ಗೆ ವರದಿಯಾಗಿಲ್ಲ. ಇನ್ನು ಸಂಜೆ 5 ಗಂಟೆವರೆಗೆ ಬಸ್ಸುಗಳನ್ನು ಓಡಿಸಲು ಇಂದಿನಿಂದ ಅವಕಾಶ ನೀಡುವ ಬಗ್ಗೆ ಪರಿಶೀಲಿಸುವುದಾಗಿ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಆದರೆ ಇನ್ನೂ ಕೂಡ ಈ ಪ್ರಕಟಣೆ ಬಾರದಿರುವ ಕಾರಣ ಬಸ್ಸು ಮಾಲಕರು ಗೊಂದಲದಲ್ಲಿದ್ದಾರೆ. ಬಸ್ಸುಗಳು ಬಹುತೇಕ 2 ಗಂಟೆಗೆ ಎಲ್ಲವೂ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಬಸ್ಸನ್ನೇ ನಂಬಿಕೊಂಡು ಕೆಲಸಕ್ಕೆ ಬಂದಿರುವ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಸಂಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳಿವೆ. ಇನ್ನು ಸರಿಸುಮಾರು 2 ತಿಂಗಳ ಬಳಿಕ ಇಂದು ಮತ್ತೆ ಖಾಸಗಿ ಬಸ್ಸುಗಳು ರಸ್ತೆಗೆ ಇಳಿದಿರುವಂತದ್ದು. ಈ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಸ್ ಮಾಲಕರಾದ ಮೊಹಮ್ಮದ್ ತೌಜಿಲ್ ಅವರು ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತೌಜಿಲ್ ಅವರೇ ನಮಸ್ತೆ. ನಮಸ್ತೆ ತೌಜಿಲ್ ಅವರೇ, ಇದೀಗ 2 ತಿಂಗಳ ಬಳಿಕ ಮತ್ತೆ ಖಾಸಗಿ ಬಸ್ಸುಗಳು ಓಡಾಟವನ್ನ ಆರಂಭಿಸಿವೆ. ಬಡ ಮತ್ತು ಮಧ್ಯಮ ವರ್ಗದ ಜನರ ಮೊಗದಲ್ಲಿ ಇವತ್ತು ಒಂದು ನಗು ಕಂಡು ಬಂದಿದೆ. ತಮ್ಮಲ್ಲಿ ಕಷ್ಟ ಇದ್ರೂ ಕೂಡ ತಾವು ಬಸ್ಸನ್ನ ಓಡಿಸಿದ್ದೀರಿ. ಯಾವ ರೀತಿಯಾಗಿ ಇವತ್ತು ಬಸ್ಗಳು ಸಂಚರಿಸಿವೆ ತೌಜಿಲ್ ಅವರೇ? ಖಂಡಿತವಾಗಿಯೂ ನಾವು ನಿಜವಾಗಿ ಹೇಳ್ಬೇಕಂದ್ರೆ ನಮ್ದು ಇವತ್ತು ಓಡಿಸುವಂತ ಉದ್ದೇಶ ಸಾಮಾನ್ಯರಿಗೆ ಏನಾದ್ರೂ ಒಂದು ನಮ್ಮಿಂದ ಏನಾದ್ರೂ ಒಂದು ಸಹಾಯ ಆಗ್ಬೇಕಂತ ಖಂಡಿತವಾಗ್ಲು ಇವತ್ತು ಅಥವಾ ಇನ್ನೊಂದು 1-2 ತಿಂಗಳು ಓಡಿಸಿದ್ರೆ ನಮ್ಗೆ ಬಸ್ ಮಾಲಕರಿಗೆ ಅದರಲ್ಲಿ ಏನೊಂದು ಲಾಭ ಇಲ್ಲ ಅಷ್ಟೇ. ಮತ್ತೆ ಇವತ್ತು ನಾವು ಓಡಿಸಿದ್ರಲ್ಲಿ ಒಂದು 20% ಮಾತ್ರ ನಾವು ಓಡಿಸಿದ್ವು. ನಮ್ಮ ರೂಟ್ ಅಲ್ಲಿ ಎಲ್ಲಾ ಗಾಡಿ ಇವತ್ತು ರಸ್ತೆಗೆ ಇಳಿಲ್ಲ. ಒಂದು 20% ಮಾತ್ರ. 20% ಅಲ್ಲಿ ನಮ್ಗೆ ಇವತ್ತು ಜನ ಏನು ಆ ತರದೇನು ದೊಡ್ಡ ಏನು ಜನ ಕೂಡ ಇಲ್ಲ. ಆದ್ರೂ ನಮ್ಗೆ ಅಂದ್ರೆ ಜಿಲ್ಲಾಡಳಿತದಿಂದ ನಮ್ಗೊಂದು ಇದಿತ್ತು, ಅಂದ್ರೆ 1 ತಾರೀಕಿಂದ ಬಸ್ ಓಡಿಸಿ ಅಂತ ಹೇಳಿ ಆ ಒಂದು ಇದರಲ್ಲಿ ನಾವು ಇವತ್ತು ಬಸ್ ಅನ್ನು ಇನ್ನು ಪ್ರಮುಖವಾಗಿ ತೌಜಿಲ್ ಅವರೇ, ಇದೀಗ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ 5 ಗಂಟೆವರೆಗೆ ನಾವು ರಿಲ್ಯಾಕ್ಸೇಷನ್ ಕೊಡ್ತೇವೆ ಅಂತೇಳಿ. ಇದನ್ನ ನಂಬಿಕೊಂಡು ಇವತ್ತು ಹೆಚ್ಚಿನ ಕಾರ್ಮಿಕರು, ಕೂಲಿ ಕಾರ್ಮಿಕರು ಕೆಲಸಕ್ಕೆ ಮಂಗಳೂರಿಗೆ ಬಂದಿದ್ದಾರೆ. ಈ ನಡುವೆ ಬಸ್ಸುಗಳು ಕೂಡ ಹಿಂದೆ ಹೊರಟಿವೆ. ಈ ಬಗ್ಗೆ ಸ್ವಲ್ಪ ಅವರಲ್ಲಿ ಸಮಾಧಾನ ತಂದಿದೆ. ಆದ್ರೆ ಇದೀಗ ಇದುವರೆಗೂ 5 ಗಂಟೆವರೆಗೆ ಬಗ್ಗೆ ವಿಸ್ತರಣೆ ಮಾಡುವ ಯಾವುದೇ ಸೂಚನೆ ಜಿಲ್ಲಾಡಳಿತ ಇನ್ನೂ ಕೊಟ್ಟಿಲ್ಲ. ಹೀಗಾಗಿ ಹೊರಟಿರುವ ಬಸ್ಸುಗಳು ಏನು ಮಧ್ಯಾಹ್ನ 2 ಗಂಟೆ ಒಳಗೆ ನಿಲುಗಡೆ ಆಗತ್ತಾ, ಅಲ್ಲ ತಾವು 5 ಗಂಟೆವರೆಗೆ ಬಸ್ಸುಗಳನ್ನು ಓಡಿಸ್ತೀರಾ ಅಂತ? ಇಲ್ಲ, ನಾವಂದ್ರೆ ನಮ್ಗೆ ಒಂದು ಇನ್ಸ್ಟ್ರಕ್ಷನ್ ಏನಂದ್ರೆ 2 ಗಂಟೆ ತನಕ ಮಾತ್ರ ಅಂತ ಹೇಳಿ. ನಾವು ಇಷ್ಟರ ತನಕ ನಾವು ಯಾವುದೇ ಒಂದು ಓವರ್ಟೇಕ್ ಮಾಡ್ಲಿಲ್ಲ. ನಮ್ದು ಜಿಲ್ಲಾಡಳಿತ ಆಗ್ಲಿ ಅಥವಾ ನಮ್ದು ಉಸ್ತುವಾರಿ ಸಚಿವರು ಅಥವಾ ಗವರ್ಮೆಂಟ್ ಇಂದ ಏನ್ ನಮ್ಗೆ ಸಲಹೆ ಬಂದಿದೆ ಅದನ್ನು ನಾವು ಖಂಡಿತವಾಗಿ ಇಷ್ಟ ತನಕ ಪಾಲಿಸ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೂ ನಾವು ಅದನ್ನು ಪಾಲಿಸ್ತಾ ಹೋಗ್ತೇವೆ. ಆದ್ರೆ ನಮ್ಗೆ ಇವತ್ತು ಬಂದಿದೆ ಇರುವಂತ ಮಾಹಿತಿ ಏನಂದ್ರೆ ನಮ್ಗೆ 2 ಗಂಟೆ ತನಕ ಮಾತ್ರ. ನಾವು 2 ಗಂಟೆ ತನಕ ಮಾತ್ರ ನಾವು ಇವತ್ತು ಬಸ್ ಓಡಿಸ್ತೇವೆ. ಇವತ್ತು ನಾವು ಅದನ್ನು ಓವರ್ಟೇಕ್ ಮಾಡಿ ನಾವು ಒಂದು 5 ಗಂಟೆ ತನಕ ಓಡಿಸುವಂತ ಯಾವುದೇ ಒಂದು ಯೋಜನೆ ನಮ್ಮಲ್ಲಿಲ್ಲ. ನಾವು ಕಾಯ್ತೇವೆ. ನಮ್ಗೆ ಒಂದು ಭರವಸೆ ಇದೆ, ನಮ್ಮ ಉಸ್ತುವಾರಿ ಸಚಿವರಾಗ್ಲಿ ನಮ್ಮ ದಕ್ಷಿಣ ಜಿಲ್ಲಾ ಆಡಳಿತದಿಂದ ಒಂದು ಮಾಹಿತಿ ನಮ್ಗೆ ಬರ್ಬೋದಂತ ನಿರೀಕ್ಷೆ ನಾವು ಮಾಡ್ತಾ ಇದ್ದೇವೆ. ಇವತ್ತು ಅಥವಾ ನಾಳೆ ನಮ್ಗೆ ಒಂದು 5 ಗಂಟೆ ಅಥವಾ 7 ಗಂಟೆ ನಮ್ಮೊಂದು 7 ಗಂಟೆ ತನಕ ನಮ್ಗೆ ಕೊಡ್ಬೇಕಂತೇಳಿ ನೋಡುವ ಯಾವ ರೀತಿಯ ನಮ್ಗೆ ಇದು ಮಾಡ್ತಾರಂತೇಳಿ. ಅಂದ್ರೆ ಇನ್ನೊಂದು ಗಮನಿಸಬೇಕು, ಈಗ ತಾವು ಇವತ್ತಿನಿಂದ ಏನು ನಿಮ್ಮ ಯೂನಿಯನ್ ₹2 ಮಿನಿಮಮ್ ದರ ಹೆಚ್ಚು ಮಾಡಿದೆ, ಅಂದ್ರೆ ₹10 ಇದ್ದ ಕಡೆ ₹12 ಆಗಿದೆ. ಈ ₹12 ಬಗ್ಗೆ ಏರಿಕೆ ಮಾಡಿರೋ ಬಗ್ಗೆ ಎಲ್ಲಾದ್ರೂ ಇವತ್ತು ಬಸ್ಸಿನಲ್ಲಿ ಗೊಂದಲ, ವಾಗ್ವಾದ ಏನಾದ್ರೂ ನಡೆದಿದೆಯಾ? ಯಾರಾದ್ರೂ ಪ್ರಯಾಣಿಕರು ಅಸಮಾಧಾನವನ್ನ ಏನಾದ್ರೂ ವ್ಯಕ್ತಪಡಿಸಿ ದೂರು ಏನಾದ್ರೂ ಕೊಟ್ಟಿದ್ದಾರೆ ಏನು ಅಂತ?
ಇಲ್ಲ, ಅದರ ಬಗ್ಗೆ ಹೇಳುದಾದ್ರೆ ಖಂಡಿತವಾಗಿಯೂ ನಮಗೆ ನೋಡಿ, ನಮ್ಮ ಜನಸಾಮಾನ್ಯರು ನಮ್ಗೆ ಖಂಡಿತವಾಗಿಯೂ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ಒಂದು ಬಸ್ ಓಡಿಸುವವನ ಕಷ್ಟ. ಅವರ ಯಾರು ಬಸ್ ಅಲ್ಲಿ ಬರ್ತಾರೆ ಅವರಿಗೆ ಖಂಡಿತವಾಗಿ ಅದರ ವಿಷಯ ಗೊತ್ತಿರ್ತದೆ. ಈ ಕೆಲ ಜನ ಏನ್ ಅಂದ್ರೆ ಅವರು ಬಸ್ ಅಲ್ಲಿ ಬರುದಿಲ್ಲ, ಅವರವರ ಸ್ವಂತ ಗಾಡಿಯಲ್ಲಿ ಓಡುವವರು, ಅವರು ಮಾತ್ರ ಈ ತರ ಅಪೋಸ್ ಮಾಡುವವರಲ್ಲದೆ ಮತ್ತೆ ಈ ತರ ನಮ್ಗೆ ಇವತ್ತು ಬಸ್ ಅಲ್ಲಿ ಬಂದವರು ಯಾವುದೇ ಒಂದು ರೀತಿಯಲ್ಲಿ ನಮ್ಗೆ ಅಪೋಸ್ ಮಾಡ್ತಾ ಇಲ್ಲ. ಅಂದ್ರೆ ಅವರಿಗೆ ಖಂಡಿತವಾಗಿ ಗೊತ್ತುಂಟು 1-2 ರೂಪಾಯಿಯಲ್ಲಿ ಇವರಿಗೆ ಏನಾಗ್ಲಿಕ್ಕೆ ಇಲ್ಲ. ಅಂದ್ರೆ ಇವರ ಕಷ್ಟ ಅವರಿಗೆ ಗೊತ್ತುಂಟು. ಕ್ಲಿಯರ್ ಆಗಿ ಜನಸಾಮಾನ್ಯರಿಗೆ ಅದರ ವಿಷಯದಲ್ಲಿ ಗೊತ್ತಿರೋದ್ರಿಂದ ಯಾವುದೇ ರೀತಿಯಲ್ಲಿ ಇವತ್ತಿನ ಇದರಲ್ಲಿ ಯಾವುದೇ ನಮ್ಗೆ ಒಂದು ರಿಯಾಕ್ಷನ್ ಬರ್ಲಿಲ್ಲ. ಒಳ್ಳೆ ರಿಯಾಕ್ಷನ್ ಅವ್ರೇನು ನಮ್ಮ ಇದು ಮಾಡ್ತಾ ಇಲ್ಲ. ಕಂಡಕ್ಟರ್ ಹತ್ರ ಯಾರ ಹತ್ರ ಕೂಡ ಏನೋ ಒಂದು ವಿಷಯ ಇದರಲ್ಲಿ ರೇಟ್ ವಿಷಯದಲ್ಲಿ ಮಾತಾಡ್ತಿಲ್ಲ ಯಾರು ಕೂಡ. ಓಕೆ ಓಕೆ ಓಕೆ. ಇನ್ನೊಂದು ನಾವು ಗಮನಿಸಬೇಕು, ಇನ್ನು ನಗರದ ಬಹುತೇಕ ಕಡೆಗಳಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಈಗ ರಸ್ತೆ ಕಾಮಗಾರಿ ನಡೀತಾ ಇದೆ. ಈಗ ಎಲ್ಲಾ ಬಸ್ಸುಗಳು ಒಮ್ಮೆಲೆ ರಸ್ತೆಗೆ ಇಳಿದ್ರೆ ಮತ್ತೆ ಸಮಸ್ಯೆ ಬಿಗಡಾಯಿಸಬಹುದು. ಯಾಕಂತ ಹೇಳಿದ್ರೆ ಟೈಮಿಂಗ್ಸ್ ಆಧಾರದಲ್ಲಿ ಬಸ್ಸುಗಳು ಓಡಾಡ್ತಾ ಇರುವಂಥದ್ದು. ನಾವು ಈ ಹಿಂದೆ ಕೂಡ ಗಮನಿಸ್ತೇವೆ, ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆದ ತಕ್ಷಣ ಬಸ್ಸಿನ ಸಿಬ್ಬಂದಿ ಅವರೊಳಗೆ ಸ್ವಲ್ಪ ಮಾತಿನ ಚಕಮಕಿ ನಡೀತಿರುವಂಥದ್ದು ಗಮನಿಸಿದ್ದೇವೆ. ಹೀಗಾಗಿ ರಸ್ತೆಗಳನ್ನ ಶೀಘ್ರವೇ ಪೂರ್ಣಗೊಳಿಸಲು ತಾವೇನಾದ್ರೂ ಒತ್ತಡ ಹಾಕಿದ್ದೀರಾ ಜಿಲ್ಲಾಡಳಿತಕ್ಕೆ, ಶಾಸಕರಿಗೆ ಏನಾದ್ರು? ಅದು ನಾವು ನಿಜವಾಗಿಯೂ ಅದು ನಾವಲ್ಲ, ಎಲ್ಲರಿಗೂ ಅದು ನಮ್ಗೆ ಮಾತ್ರ ಅಂತಲ್ಲ. ನೋಡಿ, ನಮ್ಮ ಮಂಗಳೂರು ವಲಯದಲ್ಲಿ ನೋಡಿದ್ರೆ ಎಲ್ಲರಿಗೂ ಅದೊಂದು ದೊಡ್ಡ ಒಂದು ಒಡೆತ. ಅಂದ್ರೆ ನಮ್ಗೆ ನೋಡಿ, ಈಗ ಇವತ್ತು ಬೆಳಿಗ್ಗೆ ನಾನು ನೋಡ್ತಾ ಇದ್ದೇನೆ, ಬಸ್ ಖಾಲಿ ಹೊರಟದ್ದು ಖಾಲಿ 20% ಮಾತ್ರ. ಅದಕ್ಕೂ ಟ್ರಾಫಿಕ್ ಸಮಸ್ಯೆ ಇವತ್ತು ಕೂಡ ಇತ್ತು. ಅದು ಇನ್ನು ನೀವು ಹೇಳಿದಾಗೆ ಇನ್ನು 100% ಬಸ್ ಏನು ರೋಡಿಗೆ ಬಂದ್ರೆ ಖಂಡಿತವಾಗಿ ಇಲ್ಲಿ ಎಲ್ಲಾ ಬ್ಲಾಕ್ ಆಗುವಂತ ಪರಿಸ್ಥಿತಿ ಇದೆ. ಅದರಿಂದ ನಾನು ನಿಮ್ಮ ಮೂಲಕ ನಮ್ಮ ಜಿಲ್ಲಾಡಳಿತ ಅಥವಾ ನಮ್ದು ಜನಪ್ರತಿನಿಧಿ ಅವರಿಗೆ ಒಂದು ಮನವಿ ಏನಂದ್ರೆ, ಆದಷ್ಟು ಬೇಗ ಈ ಬಸ್ ಹೋಗುವಂತ ಜಾಗ ಎಲ್ಲಿ ಅಂದ್ರೆ ಅಲ್ಲೆಲ್ಲ ಸ್ವಲ್ಪ ಆದಷ್ಟು ಬೇಗ ಕೆಲಸ ಬೇಗ ಪೂರ್ಣಗೊಳಿಸಿದ್ರೆ ಒಳ್ಳೇದಂತೇಳಿ ನಾನು ನಿಮ್ಮ ಮೂಲಕ ಅವರಿಗೆ ಹೇಳಿಕೆ ಇನ್ನು ಮುಖ್ಯವಾಗಿ ತಾವು ಈಗ ಬಸ್ಸು ಮಾಲಕರು ಇರ್ಬೋದು, ಸಿಬ್ಬಂದಿ ಇರ್ಬೋದು, ಡ್ರೈವರ್ ಚಾಲಕರು ಇರ್ಬೋದು, ಈಗ ತಾವು ಪ್ರಮುಖವಾಗಿ ಯಾವೆಲ್ಲ ಬೇಡಿಕೆಗಳನ್ನ ಜಿಲ್ಲಾಡಳಿತ ಮುಂದೆ ಇಟ್ಟಿದ್ದೀರಾ ಈ ಸಂದರ್ಭದಲ್ಲಿ? ನಮ್ಗೆ 1-2 ವಿಷಯ ಮಾತ್ರ. ನಾವೇನು ಬೇರೆ ಏನು ಅವರಿಗೆ ಏನು ಇಷ್ಟ ತನಕ ಇದಕ್ಕಿಂತ ಮೊದಲು ಕೂಡ ನಾವೇನು ದೊಡ್ಡ ಬೇಡಿಕೆಯನ್ನು ನಾವು ಇಡ್ಲಿಲ್ಲ. ನಮ್ದೊಂದು ಟ್ಯಾಕ್ಸ್ ಅದೊಂದು ಮಾತ್ರ. ಮತ್ತೆ ಬಸ್ ದರದ್ದು ಈಗ ನಾವು ಆಲ್ರೆಡಿ ಈಗ ಸ್ವಲ್ಪ ಮಟ್ಟಿಗೆ ಒಂದು 25% ನಾವು ಏರಿಕೆ ಆಗಿದೆ. ಮತ್ತೆ ಬೇರೆ ಯಾವುದೇ ಒಂದು ಬೇಡಿಕೆ ಅವರದ್ದು ನಾವು ಇಡ್ಲಿಲ್ಲ. ಅಂದ್ರೆ ನಮ್ಗೆ ನೋಡಿ, ನಮ್ಗೆ ಅವರಲ್ಲ, ಈಗ ನಮ್ಗೆ ಏನು ಹೊಡೆತಂದ್ರೆ ನೋಡಿ, ಈಗ ನಮ್ದು ಗಾಡಿ 1-2 ತಿಂಗಳು ಒಳಗಿತ್ತು. ಈಗ ನಮ್ಗೆ ನಮ್ದು ಲೋನ್ EMI ಆಗಿರ್ಬೋದು, ಈ ತರದ ಸಮಸ್ಯೆ ನಮ್ದು ಓನ್ ಸಮಸ್ಯೆ ಇರ್ತದೆ. ಅದ್ರಲ್ಲಿ ನಾವು ಅವರ ಹತ್ರ ಇದು ಮಾಡಿ ಅವರಿಗೆ ನಾವು 1-2 ಮನವಿ ಮಾತ್ರ. ಅದನ್ನು ಅವರು ಒಂದು ಮನವಿ ನಮ್ಗೆ ರೇಟ್ ಇದರ ವಿಷಯದಲ್ಲಿ ನಮ್ಗೆ ಸ್ವಲ್ಪ ಸಮಾಧಾನ ಕೊಟ್ಟಿದೆ. ಇನ್ನು ಮತ್ತೊಂದು ಟ್ಯಾಕ್ಸ್ ಇದು ಅದೀಗ ಮಾತುಕತೆ ನಡೀತಾ ಇದೆ. ಅದ್ರ ವಿಷಯ ನಮ್ಗೆ ಈಗ ಇಲ್ಲಿ ಇದರಲ್ಲಿ ಹೇಳಿಕ್ ಆಗುದು. ಅಂದ್ರೆ ನಮ್ದು ಅಸೋಸಿಯೇಷನ್ ಮೂಲಕ ಅದು ಇವತ್ತು ಬೆಂಗಳೂರಲ್ಲಿ ಅದರ ವಿಷಯ ಚರ್ಚೆ ಉಂಟು. ಅದು ನಮ್ಗೆ ಗವರ್ಮೆಂಟ್ ಕಡೆಯಿಂದ ನಮ್ಗೆ ಒಂದು ಒಳ್ಳೆ ನಿರೀಕ್ಷೆ ಇದೆ. ನಮ್ಗೆ ಅವರು ಖಂಡಿತವಾಗ್ಲೂ ನಮ್ಮ ಗವರ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡ್ತದೆ ಅಂತ ಒಂದು ನಿರೀಕ್ಷೆ ಇದೆ. ನಾವು ಕಾದು ವೇಟ್ ಮಾಡ್ತಿದ್ದೇವೆ ಅದಕ್ಕೆ ನಮ್ಗೆ ರಿಯಾಕ್ಷನ್ಗೋಸ್ಕರ. ಓಕೆ, ನಿಮ್ಮೆಲ್ಲ ಬೇಡಿಕೆಗಳು ಈಡೇರ್ಲಿ, ಜನಸಾಮಾನ್ಯರ ಬದುಕು ಮತ್ತೆ ಹಳಿಗೆ ಬರಲಿ ಅನ್ನೋದು ಕೂಡ ನಮ್ದು ಕೂಡ ಆಶಯ ಕೂಡ. ಧನ್ಯವಾದಗಳು ಮೊಹಮ್ಮದ್ ತೌಜಿಲ್ ಅವರೇ, ಬಸ್ಸು ಮಾಲಕ ಮೊಹಮ್ಮದ್ ತೌಜಿಲ್ ಅವರ ಮಾತುಗಳು. ಏನಂತ ಹೇಳಿದ್ರೆ, ಈಗಾಗಲೇ ಜಿಲ್ಲಾಡಳಿತ 5 ಗಂಟೆವರೆಗೆ ರಿಲ್ಯಾಕ್ಸೇಷನ್ ಕೊಡ್ತೇವೆ, ಲಾಕ್ಡೌನ್ ಸಡಿಲಿಕೆ ಮಾಡ್ತೇವೆ ಅಂತೇಳಿ ನಿನ್ನೆ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ರು ಕೂಡ ಇನ್ನೂ ಕೂಡ ಪರಿಷ್ಕೃತ ಆದೇಶ ಇದುವರೆಗೆ ಬಂದಿಲ್ಲ. ಹೀಗಾಗಿ ತಾವು 2 ಗಂಟೆವರೆಗೆ ಬಸ್ಸುಗಳನ್ನು ಓಡಿಸ್ತೇವೆ, ಆಮೇಲೆ ಬಸ್ಸುಗಳನ್ನು ನಾವು ಸ್ಥಗಿತಗೊಳಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತದ ವಿರುದ್ಧವಾಗಿ ಅವರ ಆದೇಶವನ್ನು ಧಿಕ್ಕರಿಸಿ ನಾವು ಬಸ್ಸು ಓಡಾಟ ಮಾಡಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ನಗರ ಸಾರಿಗೆಯನ್ನೇ ನೆಚ್ಚಿಕೊಂಡು ಸಿಟಿಗೆ ಬಂದಿರುವ ಜನರು, ಕೂಲಿ ಕಾರ್ಮಿಕರು ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ಅವರು 2 ಗಂಟೆ ಒಳಗಡೆ ವಾಪಸ್ ಮನೆಗೆ ಹೋಗಬೇಕಾಗ್ತದೆ. ಇಲ್ಲಾಂದರೆ ಅವರು ಖಾಸಗಿಯಾಗಿ ಬೇರೆ ಏನಾದರೂ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. 2 ಗಂಟೆ ನಂತರ ಯಾವುದೇ ಬಸ್ಸುಗಳು ನಗರದಲ್ಲಿ ಖಾಸಗಿ ಬಸ್ಸುಗಳ ಓಡಾಟ ಇರುವುದಿಲ್ಲ.